ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 229. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ರವಿ ಮಾತ್ರದಿಂದಲ್ಲ, ಭುವಿ ಮಾತ್ರದಿಂದಲ್ಲ, ಭುವನ ಪೋಷಣೆಯು ಉಭಯ ಸಹಕಾರದಿಂದ, ಭುವನ ಪೋಷಣೆಯು ಉಭಯ ಸಹಕಾರದಿಂದ, ವಿವಿಧ ಶಕ್ತಿ ರಸಗಳು ಏಕೀಭವಿಸೆ ಜೀವ ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ, ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ. ಪ್ರಿಯರೇ, ಈ ಜಗತ್ತಿನ ಭೂಮಿಯ ಮೇಲೆ ಸಹಸ್ರಾರು ಜೀವರಾಶಿಗಳು ಜನ್ಮವನ್ನು ತಳೆದು ಬದುಕನ್ನು ಕಾಣುತ್ತಿದ್ದಾವೆ. ವಿಜ್ಞಾನದಲ್ಲಿ ಭೂಮಿ ಒಂದು ಗ್ರಹವಾಗಿ ಭೂಮಿಯ ಮೇಲೆ ನಾವಿರುವ ಕಾರಣ ಭೂಮಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಸೂರ್ಯದೇವನು ಬಹುದೂರದಲ್ಲಿರುವವನು. ಇಲ್ಲಿನ ಅಸ್ತಿತ್ವಕ್ಕೆ ಸೂರ್ಯನಾಗಲಿ ಅಥವಾ ಭೂಮಿಯಾಗಲಿ ಮುಖ್ಯವಲ್ಲ. ಜಗತ್ತಿನ ಚಲನೆಗೆ ಇವೆರಡರ ಸಹಕಾರ ಬೇಕಂತೆ. ಭೂಮಿ ಮತ್ತು ಸೂರ್ಯನ ನಡುವೆ ನಡೆಯುವ ಕ್ರಿಯೆಗಳಿಂದ ಅನೇಕ ಜೀವರಾಶಿಗಳು ಬದುಕನ್ನು ಕಂಡುಕೊಳ್ಳುತ್ತಿದ್ದಾವೆ. ಜೀವರಾಶಿಗಳ ಅಸ್ತಿತ್ವಕ್ಕೆ ಪರತತ್ವವೇ ಕಾರಣವಾಗಿದೆ. ನೀರು, ಗಾಳಿ, ಬೆಳಕು ಎಲ್ಲವೂ ಇಲ್ಲಿ ದೊರಕುತ್ತದೆ. ಮನುಷ್ಯನು ಇವೆಲ್ಲವನ್ನ ತೆರೆದ ಕಣ್ಣಿನಿಂದ ಅಥವಾ ಹೃದಯದ ಕಣ್ಣಿನಿಂದ ಕಾಣಬೇಕಾಗಿದೆ. ಬದುಕಿನಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ಆನಂದದಿಂದ ಅನುಭವಿಸುತ್ತಾ ಅನುಭವ ರಸಪಾಕಕ್ಕೆ ವಿಸ್ತರಿಸಿಕೊಳ್ಳಬೇಕು. ಇಲ್ಲಿ ಕೇವಲ ವಿಮರ್ಶೆ, ತರ್ಕ, ಚರ್ಚೆಗಳು ಮುಖ್ಯವಲ್ಲ. ವಾಸ್ತವ ಜಗತ್ತಿನೊಂದಿಗೆ ಭೂಮಿಯಲ್ಲಿ ಚರ್ಚೆಗಳಿಲ್ಲದೆ ಸಂತೋಷ ಸಂಭ್ರಮದಿಂದ ಬಾಳಬೇಕಂತೆ ಎಂದು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.